ಬ್ರಹ್ಮಾವರ ತಾಲೂಕು ಕೇಂದ್ರ ಬ್ರಹ್ಮಾವರದ ಗಾಂಧಿ ಮೈದಾನ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರಗೊಂಡ ಬಳಿಕ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೇವಲ ಆವರಣ ಗೋಡೆ ಮಾತ್ರ ಮಾಡಿ ಕೈತೆಳೆದುಕೊಂಡಿದೆ. ಗಾಂಧಿ ಮೈದಾನ ಸೇನೆಗೆ ಮೀಸಲಿದ್ದ ಜಾಗ ಎನ್ನುತ್ತಲೇ ಬಂದುದನ್ನು ಬ್ರಹ್ಮಾವರಕ್ಕೆ ಕ್ರೀಡಾಂಗಣ ಬೇಡಿಕೆಗೆ ಮಾಜಿ ಶಾಸಕ ಕ್ರೀಡಾ ಸಚಿವರಾಗಿದ್ದ ಪ್ರಮೋದ್ ಮಧ್ವರಾಜ್ 4 ವರ್ಷಗಳ ಹಿಂದೆ ಕಂದಾಯ ಇಲಾಖೆಗೆ ಹಂದಾಡಿ ಗ್ರಾಮದ ಸರ್ವೆ ನಂಬರ್ 8A1ರಲ್ಲಿ 5 ಎಕರೆ 53 ಸೆಂಟ್ಸ್ ಜಾಗವನ್ನು ಕ್ರೀಡಾ ಇಲಾಖೆಗೆ ನೀಡಿಸುವಲ್ಲಿ ಶ್ರಮಿಸಿ ಕ್ರೀಡಾಳುಗಳಿಗೆ ಪ್ರೋತ್ಸಾಹ ನೀಡಿದರು. ಸದಾ ಕ್ರೀಡಾಳುಗಳು ಒಂದಲ್ಲ ಒಂದು ತರಬೇತಿ ಪಡೆಯಬೇಕಿದ್ದ ಕ್ರೀಡಾಂಗಣದಲ್ಲಿ ಇದೀಗ ಎಲ್ಲೆಂದರಲ್ಲಿ ಕುಡಿತಿಸಿದ ಮದ್ಯದ ಬಾಟ್ಲಿಗಳು, ಗ್ಲಾಸ್ ಚೂರುಗಳು ಬಿದ್ದು ಮೈದಾನ ಕಂಗೆಟ್ಟಿದೆ. ಖಾಸಗಿ ವ್ಯವಹಾರವು ಕೆಲವು ಬ್ಯಾಗ್ಗಳು ಶೇಖರಣೆ ಬೆಳೆದು ನಿಂತ ಕುರುಚಲು ಗಿಡಗಳು ಕುರಿಮೇವಿನ ತಾಣವಾಗಿದೆ. ಆವರಣದ 2 ಭಾಗದಲ್ಲಿ ದೊಡ್ಡ ಗೇಟ್ ಮಾಡಿ ಕಂದಾಯ ಇಲಾಖೆ ಮತ್ತು ಹಂದಾಡಿ ಗ್ರಾಮ ಪಂಚಾಯತ್ ಬೀಗ ಹಾಕಿ ಕೆಲವು ಸಮಯ ರಕ್ಷಣೆ ಮಾಡಿತ್ತು. ಆದರೆ ಕೆಲವು ಸಮಯದಲ್ಲಿ ಹಾಕಲಾದ ಬೀಗವನ್ನು ಒಡೆದು ತೆಗೆದು ಸ್ವತಂತ್ರ ಮತ್ತು ಸ್ವೇಚ್ಛೆಗಾಗಿ ಬಳಕೆಯಾಗುತ್ತಿದೆ. ಪ್ರತಿದಿನ ಕತ್ತಲು ಆವರಿಸುತ್ತಿದ್ದಂತೆ ಇಲ್ಲಿ ಎಲ್ಲಿಂದಲೋ ಕಾರಿನಲ್ಲಿ, ಆಟೋ ರಿಕ್ಷಾದಲ್ಲಿ ಕ್ರೀಡಾಂಗಣಕ್ಕೆ ಬಂದು ಇಲ್ಲಿ ಗುಂಡು ಪಾರ್ಟಿ ಮತ್ತು ಅನೈತಿಕ ದಂಧೆಗಳು ನಡೆಯುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ.